ಜೊತೆಯಲ್ಲಿ ಕಾಣುತ್ತಿದ್ದೇವೆ. ರಾಜ್ಯಾಧ್ಯಕ್ಷರಾದಂತಹ ಸಿಡಿಲಮರಿ ನಳಿನ್ ಕುಮಾರ್ ಕಟೀಲ್ ಮಹಾನ್ ನಾಯಕ ಶ್ರೀಯುತ ಅಮಿತ್ ಶಾ ಅವರ ಆಗಮನವಾಗಿದೆ. ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ಸನ್ಮಾನ್ಯರಾದಂತಹ ಗೃಹ ಸಚಿವರ ಉಪಸ್ಥಿತಿಯನ್ನ ನಾವೆಲ್ಲ ಕಾಣುತ್ತಾ ಇದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನೇರವಾಗಿ ಹನುಮಂತನ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ
ಬಂಧುಗಳೇ, ಮತ್ತೆ ಮತ್ತೆ ನಿಮಗೆ ನೆನಪು ಮಾಡಿಕೊಡುತ್ತಿದ್ದೇವೆ. ಈ ಸುಂದರವಾದಂತಹ ಪರಿಸರ, ಸುತ್ತಮುತ್ತ ಪಚ್ಚೆ ತೆನೆ ಪೈರು ಹಚ್ಚ ಹಸಿರ ಐಸಿರಿ, ನಡುವೆ ಮೆರೆಯುತ್ತಿದೆ ನೋಡಲ್ಲಿ ಅಮರ ಯೋಧರ ನೆನಪಿನ ಅಮರಗಿರಿ. ಅಷ್ಟಭುಜಾಕೃತಿಯ ಮಂದಿರ ದೇಶದಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.